ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಧನ್ಯಲತಾ ಮ್ಯಾಮ್ ಇವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್. ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನೀವು ನಗಡ್ತಾ ಇರುವಾಗಲೇ ಗೊತ್ತಾಗ್ತದೆ ನೀವು ಆರಾಮಾಗಿದ್ದೀರಾ ಅಂತ. ಓಕೆ, ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಆ ಥರದ್ದು ಸವಿ ರುಚಿಯಾದ ಏನು ಅಡುಗೆ ಮಾಡ್ತಿದ್ದೀರಾ? ನಾನಿವತ್ತೊಂದು ಬಾಳೆ ಹೂವಿದ್ದು ಒಂದು ಚಟ್ಟಂಬಡೆ ಮಾಡುವ ಅಂತ ಇದ್ದೆ. ಬಾಳೆ ಹೂವಿದ ಅಂದ್ರೆ ಪುಂಬೆ ಅದಲ್ಲ, ಅಂದ್ರೆ ಈಗ ನಾರ್ಮಲ್ ಅದರದ್ದು ಪಲ್ಯ ಎಲ್ಲ ಮಾಡ್ತೇವೆ, ಬೇರೆ ಬೇರೆ ವಿಧದಲ್ಲಿ ಮಾಡ್ತಾರೆ ನಾವು. ಓಕೆ ಓಕೆ, ಇದು ಬಾಳೆ ಪುಂಬೆ ಅದಲ್ಲ, ಅದರದ್ದು ಬಾಳೆ ಗಿಡದ್ದೇ ನಮಗೆ ಸಾಧಾರಣ ಎಲ್ಲ ಬರುತ್ತೆ, ಬಾಳೆಕಾಯಿ ಪೋಡಿ ಆ ಥರ ಎಲ್ಲ ಮಾಡ್ತೇವೆ. ಮತ್ತೆ ಬಾಳೆ ದಂಡಿದ್ದು ಎಲ್ಲ ಏನು ಸಾಂಬಾರೆಲ್ಲ ಮಾಡ್ತೇವೆ, ಸಾಂಬಾರು ಎಲ್ಲ ಮಾಡ್ತೇವೆ. ನೀವು ಇವತ್ತು ಚಟ್ಟಂಬಡೆ ಮಾಡ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ರಾ ಪಪ್ಪಾಯದ್ದು ಒಂದು ಸ್ವೀಟ್ ಹಲ್ವಾ. ಓಕೆ, ಎರಡು ಕೂಡ ಒಂದು ಟೀ ಜೊತೆ ಎಲ್ಲ ತಿನ್ನುವಂಥದ್ದು. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮ್ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಎಂತ ಮಾಡಬೇಕು, ಅಡುಗೆ ಮಾಡಬೇಕಲ್ಲ. ಫಸ್ಟ್ದು ಪೂಂಬೆದು ಮಾಡ್ತಾ ಇದ್ದೀರಲ್ಲ, ಪೂಂಬೆದು ಚಟ್ಟಂಬಡೆ ಎಂತ ಬೇಕು ಫಸ್ಟಿಗೆ? ಈಗ ಇದನ್ನು ನಾನು ಸಣ್ಣದಾಗಿ ತುಂಡರಿಸಿ ಪೂಂಬೆಯನ್ನು ಸ್ವಲ್ಪ ಹುಳಿ ಮಜ್ಜಿಗೆ ಮತ್ತು ಒಂಚೂರು ಹಳದಿ ಹಾಕಿ ಒಂದು 15 ನಿಮಿಷ ಇಟ್ಟಿದ್ದೇನೆ. ಹುಳಿ ಮಜ್ಜಿಗೆನಾ? ಸ್ವಲ್ಪ ಮಜ್ಜಿಗೆ ಅಂದ್ರೆ ಅದರದ್ದು ತುಂಬಾ ಚೊಗರು ನಮ್ಗೆ ಸಿಕ್ಕಿದ್ರೆ ಸಹ ಒಳ್ಳೆ ಆಗುತ್ತೆ. ಚುಗರ್ ಬೇಕು ನಮ್ಗೆ, ಸ್ವಲ್ಪ ಅದ್ರದ್ದೆಲ್ಲ ಅಂಟಂಟಿನಾಗೆ ಬರ್ತದಲ್ಲ, ಅದಕ್ಕೆ ನಾವು ಅದನ್ನು ಈಗ ನಾನು ಅದನ್ನು ಹಿಂಡಿ ಹುಳಿ ಮಜ್ಜಿಗೆ ಹಾಕಿ ಅರಿಶಿನ ಹಾಕಿ ಇಟ್ಟಿದ್ದೇನೆ. ಈಗ ನೀರು ಇರಬಾರ್ದು ಈಗ ಇದಕ್ಕೆ. ಓಕೆ, ಚಟ್ಟಂಬಡೆಗೆ ನೀರು ಬರಬಾರ್ದಲ್ಲ, ಇಲ್ಲಾಂದ್ರೆ ಆಯಿಲ್ ಬಿದ್ದಾಗ ಚಟಪಟ ಸೌಂಡ್ ಕೇಳ್ತದೆ. ಇದನ್ನ ನೀವು ಈಗ ಮೊದಲೇ ರೆಡಿ ಮಾಡಿ ತಂದಾಗ ನಮಗೆ ಸ್ವಲ್ಪ ಈಸಿ ಆಯ್ತು. ಹೌದು, ಇಲ್ಲಿ ಈಗ ಬೇಗ ಮಾಡ್ಬೋದಲ್ಲ. ಅಂದ್ರೆ ಅದು ಹುಳಿ ಮಜ್ಜಿಗೆಗೆ ಯಾಕೆ ಹಾಕುದು? ಅಂದ್ರೆ ಹುಳಿ ಬಂದಾಗ ಅದೇ ಹೇಳಿದೆ, ತುಂಬಾ ಚೊಗರಿದ್ರೆ ನಮ್ಗೆ ಸ್ವಲ್ಪ ತಿನ್ನುವಾಗ ನಮ್ಗೆ ಬಾಯಿಗೆ ಒಂದು ನಮೂನೆ ಆಗ್ತದಲ್ಲ. ಆಕ್ಚುಲಿ ನಮ್ಮ ದೇಹಕ್ಕೆ ಚೊಗರು ತುಂಬಾ ಒಳ್ಳೇದು. ಅದೇ ಹುಳಿಯನ್ನು ನಾವು ಕೆಲವು ಕೆಸು ಇದಕ್ಕೆಲ್ಲ ಯೂಸ್ ಮಾಡ್ತೇವಲ್ಲ. ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಅಷ್ಟೇ ಸಣ್ಣ ಸಣ್ಣ ಮಾಡಿ ಕಟ್ ಮಾಡಿದ ಈರುಳ್ಳಿ ಹಾಕ್ತಿದ್ದೇನೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪಲ್ಲ, ರುಚಿಗೆ ಬೇಕಿದ್ದಷ್ಟು ಉಪ್ಪು. ಸ್ವಲ್ಪ ಹಿಂಗು ಹಾಕ್ತಿದ್ದೇನೆ. ಟೇಸ್ಟ್ ಬರಲಿ ಅಂತೇಳಿ ಟೇಸ್ಟ್. ಮತ್ತೆ ಈಗ ನಾನು ಸ್ವಲ್ಪ ಅದಕ್ಕೆ ಕಡಲೆ ಹುಡಿ ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು 2 ಚಮಚದಷ್ಟು. ಸೊ ಒಂದು 2 ಚಮಚದಷ್ಟು ಕಡಲೆ ಹುಡಿ, ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಹೀಗೆ ಸೊಪ್ಪಿನ ಅಂಶ ಕೂಡ ಬೀಳಬಾರ್ದು ಅಂತ. ಹೌದು, ಯಾವಾಗಲೂ ಕರಿಬೇವನ್ನು ಕೈಯಿಂದಲೇ ಕಟ್ ಮಾಡಿದ್ರೆ ಅದಕ್ಕೆ ಟೇಸ್ಟ್ ಜಾಸ್ತಿ ಅಂತೆ. ಹಾಗೆ ಇಡೀ ಹಾಕುವುದಕ್ಕಿಂತ? ಹೌದು, ಇಲ್ಲದೆ ನಾವು ಚೂರಿಗಳಲ್ಲಿ ಕಟ್ ಮಾಡ್ತೇವಲ್ಲ, ಆ ಚೂರಿ ಯೂಸ್ ಮಾಡಬಾರ್ದು ಹೇಳ್ತಾರೆ. ಹೌದು, ಅಂದ್ರೆ ಇದನ್ನು ಸ್ವಲ್ಪ ಹಿಂಡಿ ಹಾಕಿದಾಗ. ಹೌದು, ಈಗ ಒಂದು 2-3 ಚಮಚದಷ್ಟು ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟಲ್ಲೇ ಮಾಡುವಂಥದ್ದಲ್ಲ? ಹೌದು, ಅಕ್ಕಿ ಹಿಟ್ಟು. ಇನ್ನು ಸ್ವಲ್ಪ ನನಗೆ ಮೆಣಸಿನ ಹುಡಿ ಮತ್ತು ಹಳದಿ ಹುಡಿ ಕೊಡಿ. ನಾವು ಮೆಣಸಿನ ಹುಡಿ ಅಂತ ಹೇಳಿದಾಗ ಅಷ್ಟು ಬೇಡ, ಅದರದ್ದು
ನಾನು ಸ್ವಲ್ಪ ಖಾರ ಕಮ್ಮಿ ನೋಡು. ಸಾಕು. ಮತ್ತು ಸ್ವಲ್ಪ ಹಳದಿ ಒಂದು ಸ್ವಲ್ಪ ಅದರ ಅರ್ಧ ಸಾಕಾ? ಸಾಕು ಸಾಕು. ಈಗ ಒಂದು ಅರ್ಧ ಲಿಂಬೆಯನ್ನು ಅದಕ್ಕೆ ಬೀಜ ತೆಗೆದು ಹಿಂಡ್ತಾ ಇದ್ದೇನೆ. ಹುಳಿ ಮಜ್ಜಿಗೆ ಹಾಕಿದ್ರಿ? ಹೌದು. ಸ್ವಲ್ಪ ಹುಳಿ ಟ್ಯಾಂಗಿ ಸ್ವಲ್ಪ ಬರಲಿ ಅಂತ ಹೇಳಿ ಅದಕ್ಕೆ. ಇದೊಂಥರ ಸ್ಪೆಷಲ್ ಟೇಸ್ಟ್ ಕೊಡ್ಬೋದು ಅಂತಲ್ಲ ನಾವು ಈ ಥರ ಪೂಂಬೆಯಲ್ಲಿ ಮಾಡಿದಾಗ. ತಿಂದು ಮತ್ತೆ ನೀವು ನೋಡಿದ ಮೇಲೆ ಹೇಳ್ಬೇಕು. ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿದ್ರೆ ಈ ಥರ? ಹೌದು, ನಾವು ಮಾಡ್ತೇವೆ ಒಮ್ಮೊಮ್ಮೆ. ಅದು ಸಿಕ್ಕೋದು ಕಡಿಮೆ ಅಲ್ಲ, ನಾವು ಅಂಗಡಿಗಳಲ್ಲಿ ಸಹ ಈಗ ಏನು ನೀರು ಸುರಿಗೆ ಹಾಕೋದು ಬೇಡ, ಸ್ವಲ್ಪ ಇದನ್ನು ಹೀಗೆ ಮಾಡುವ. ಒಂದು ಸ್ಪೂನಿನಷ್ಟು ನನಗೆ ಎಣ್ಣೆ ಆಯಿಲ್ ಬೇಕಾ? ಹಾಂ, ಓಕೆ. ಆಯಿಲ್ ಅಂತ ಬಂದಾಗ ನಾವು ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸಾಕಾ? ಸಾಕು ಸಾಕು. ಅಂದರೆ ಚೊಗರುತನ ಅದರಲ್ಲಿ ಸ್ವಲ್ಪ ಅಂಟಿಕೊಂಡು ಹೋಗ್ಬಿಡ್ಲಿ ಅಂತ ಹೇಳಿ. ನಾವು ತುಳುವಲ್ಲಿ ಕನೇರು ಹೇಳ್ತೇವಲ್ಲ. ಹೌದು, ಕನೇರು. ಹೌದು ಹೌದು. ನೀರು ನಾನು ಹಾಕೋ ಮೊದಲು ಒಂದು 5 ನಿಮಿಷ ನಾವು ಇಡುವಾಗ ಇದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಬಿಸಿ ಆಗುವಾಗ ಇದು ನೀರುಳ್ಳಿಯಲ್ಲಿರುವ ನೀರೆಲ್ಲ ಬಿಡ್ತದೆ. ಅಷ್ಟೊತ್ತಿಗೆ ನಾವು ಬಾಣಲೆಲ್ಲ ಇಟ್ಟು ಬಿಸಿ ಮಾಡುವ. ಹೌದು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಜಾಸ್ತಿ ಬೇಕಲ್ಲ? ಹೌದು, ಸ್ವಲ್ಪ ಅಂದರೆ ಕಾಯಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು. ಇದನ್ನು ರೊಟ್ಟಿಯಾಗಿ ಮಾಡಿ ತಿಂತಾರೆ, ರೊಟ್ಟಿ ಮಾಡಿ ಸಹ ಹೀಗೆಲ್ಲ. ಹೌದು, ಹೀಗೆಲ್ಲ ಅದಕ್ಕೆ ಸ್ವಲ್ಪ ಒಂದು ಪ್ರೊಸೆಸ್, ಸ್ವಲ್ಪ ಅದಕ್ಕೆ ಅದನ್ನು ನಾವು ಕಡ್ದು ಮಾಡುದು. ಅಕ್ಕಿಯನ್ನು ಕಡ್ದು ಅದಕ್ಕೆ ಕೊತ್ತಂಬರಿ, ಮೆಣಸು ಇದೆಲ್ಲ ರೊಟ್ಟಿಗೆ ಹಾಕಿ ಕಡ್ದು ಅದರಲ್ಲಿ ಸಹ ರೊಟ್ಟಿ ತಟ್ಟುದು ಸಹ ಮಾಡಿದ್ರೆ ಒಳ್ಳೇದಾಗ್ತದೆ. ಅದು ಸಹ ಒಳ್ಳೆ ಆಗ್ತದೆ. ಅಕ್ಕಿ ಜೊತೆ ಇದು ಪುಂಬೆಯನ್ನು ಕೂಡ ಪುಂಬೆ ಮತ್ತೆ ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲದಿಗೆ ನಾನು ಹಾಕಿದೆಲ್ಲ ಕೆಲವೊಂದೊಟ್ಟಿಗೆ ಕೊತ್ತಂಬರಿ ಸ್ವಲ್ಪ ಜೀರ ಸ್ವಲ್ಪ ಎಲ್ಲ ಹಾಕಿ ಸ್ವಲ್ಪ ನೀರು ಕೊಡಿ. ಸ್ವಲ್ಪ ಸಾಕು ಸಾಕು. ಈಗ ನಾನು ಇದನ್ನು ಉಂಡೆ ಉಂಡೆ ಮಾಡಿಕೊಂಡು ಇಡ್ತೇನೆ. ಒಂದು ಪ್ಲೇಟ್ ಕೊಡ್ತೀರಾ? ಉಂಡೆ ಇಡ್ಲಿಕ್ಕೆ ಪ್ಲೇಟ್ ಬೇಕು. ಎಷ್ಟೆಷ್ಟು ಸೈಜ್ ನಮಗೆ ಬೇಕಿದ್ದ ಪ್ರಕಾರದಲ್ಲಿ ನಾವು ಸುರಿಗೆ ಉಂಡೆ ಮಾಡಿ ಇಟ್ಕೊಳ್ಳೋದು, ಮತ್ತೆ ಅದನ್ನು ತಟ್ಟಿಕೊಂಡು ಯಾವಾಗಲೂ ಚಟ್ಟಂಬಡೆ ತಿಳುವಾಗ ಅದೇ ಸೈಜ್ ಬರುತ್ತೆ, ಚಿಕ್ಕದಾಗಬಹುದು. ಹೌದು, ಒಂದೇ ಸೈಜ್ ಅಲ್ಲಿ ಮಾಡಿದ್ರೆ ಅದು ಕಾಯುವಾಗ ಕರೆಕ್ಟ್ ಆಗಿ ಕಾಯ್ತದೆ ಅಲ್ಲ. ಓಕೆ, ಉಂಡೆ ರೆಡಿ ಆಗುವಾಗ ಆಯಿಲ್ ಕೂಡ ಬಿಸಿ ಆಗ್ತಾ ಬಂತಲ್ಲ. ಈಗ ರೆಡಿ ಆಯ್ತು. ಇದನ್ನು ಸ್ವಲ್ಪ ಹೇಗೆ ಚಟ್ಟಂಬಡೆ ಅಂತ ಹೇಳಿದ್ದೇನಲ್ಲ, ಚಟ್ಟೆ ಮಾಡಿಕೊಂಡು. ಹೌದು, ಆ ತರ ಚಟ್ಟಂಬಡೆ. ಇಲ್ಲಾಂದ್ರೆ ರೌಂಡ್ ಶೇಪ್ ಕೊಡ್ಬೋದು. ರೌಂಡ್ ಶೇಪ್ ಅಲ್ಲಿ ಸಹ ಕೊಡ್ಬೋದು. ಅದು ನಡು ಸ್ವಲ್ಪ ಹಾಗಾದ್ರೆ ಬೇಯುವುದು ಕಡಿಮೆ ಆಗ್ತದಲ್ಲ. ಇದು ಅಂದ್ರೆ ಇದರಲ್ಲಿ ನಾವು ಹಾಕಿದದ್ದು ಬಾಳೆ ಹೂವಲ್ಲ, ಅದರಿಂದಾಗಿ ಎಣ್ಣೆ ಬಿಸಿ ಆಗಿದೆ. ಕಲರಿಂಗ್ ಎಲ್ಲ ಸಾಧಾರಣ ಚಟ್ಟಂಬಡೆ ತರಾನೇ ಬಂದಿದೆ. ಹೌದು, ಕೆಲವರು ನೀರುಳ್ಳಿ ಹಾಕುದಿಲ್ಲ. ನೀರುಳ್ಳಿ ಹಾಕದೆ ಸಹ ಮಾಡಬಹುದು ಇದನ್ನು. ಆದ್ರೆ ನೀರುಳ್ಳಿ ಹಾಕಿದ್ರೆ ಅದಕ್ಕೊಂದು ಟೇಸ್ಟ್, ಪರಿಮಳವೇ ಅದರದ್ದೊಂದು ಬೇರೆ ಬರ್ತದೆ. ಹೌದು, ಮತ್ತೆ ನಾವೀಗ ಈರುಳ್ಳಿ ಬಜ್ಜಿ ಎಲ್ಲ ಮಾಡುವಾಗ ಹೌದು ಅದರ ಟೇಸ್ಟೇ ಬೇರೆ. ಹೀಗೆ ಮಾಡೋದಕ್ಕೂ ಟೇಸ್ಟ್ ಇರುತ್ತಲ್ಲ. ಈರುಳ್ಳಿ ಒಂದೊಂದು ಹಾಗೆ ಬಾಯಿಗೆ ಸಿಕ್ಕಿದಾಗ ಗಮ್ಮತ್ ಇರುತ್ತೆ. ಕೆಲವು ಹಬ್ಬಗಳ ದಿನ ಕೆಲವರೆಲ್ಲ ಆನಿಯನ್ ಎಲ್ಲ ತಿನ್ನುವುದಿಲ್ಲ. ಆಗ ಇದನ್ನು ಮಾಡುವ ಇದ್ರೆ ಆನಿಯನ್ ಹಾಕದೆ ಸಹ ಮಾಡಬಹುದು. ಆಕ್ಚುಲಿ ಇದಕ್ಕೆ ಕಡಲೆ ಹಿಟ್ಟು ಮತ್ತು ಅಕ್ಕಿ, ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಬೇಕು, ಅಕ್ಕಿ ಹಿಟ್ಟು ಹೆಚ್ಚು ಹಾಕಬೇಕಲ್ಲ. ಅದೇ ಬಾಳೆ ಗಿಡದಿಂದ ನಮಗೆ ಹಾಗಲ್ಲ, ಎಲ್ಲ ಅದನ್ನ ವೇಸ್ಟ್ ಮಾಡೋದು ಯಾವುದು ಏನು ವೇಸ್ಟ್, ನಾರಿನಿಂದ ಹಿಡಿದು ಒಳಗಿನ ದಂಡಿನವರೆಗೆ ಎಲ್ಲ ಯೂಸ್ ಆಗ್ತದೆ. ಬಾಳೆ ಎಲೆಯನ್ನು ಕೂಡ ಊಟಕ್ಕೆಲ್ಲ ಬಳಸ್ತಾರೆ. ಅದೇ ನಮ್ಮ ಇದರ ಹಾಗೆ ಆಯ್ತು, ನಮ್ಮ ತೆಂಗಿನ ಮರ ಕಲ್ಪವೃಕ್ಷದ ಅದು ಸಹ ಹಾಗೆ ಅಲ್ಲ. ಹೌದು, ಇದು ಗೊತ್ತೇ ಆಗುದಿಲ್ಲ ನೋಡಿ ಯಾವ್ದ್ರದ್ದು ಚಟ್ಟಂಬಡೆ ಹೇಳಿ. ನಾವು ಟೇಸ್ಟ್ ಮಾಡುವಾಗ ಮಾತ್ರ ಗೊತ್ತಾಗುತ್ತೆ. ಇದು ಆಯ್ತು ನೋಡಿ, ತೆಗೆಯುವ. ಚಟ್ಟಂಬಡೆ ಅಂತ ರೆಡಿ ಅಲ್ಲ. ಇದು ಊಟದ ಜೊತೆ ಎಲ್ಲ ತಿನ್ಬೋದಾ? ಊಟದ ಜೊತೆಗೆ ತಿನ್ನಲಿಕ್ಕೆ ಇದು, ಅಥವಾ ಸಂಜೆ ಸ್ನಾಕ್ಸ್ ಆಗಿ ಯೂಸ್ ಮಾಡ್ಬೋದು. ಊಟದ ಜೊತೆಗೆ ಆಕ್ಚುಲಿ ಒಳ್ಳೇದಾಗ್ತದೆ. ಹೌದು, ಫಂಕ್ಷನ್ ಎಲ್ಲ ಇದ್ದಾಗ ಈ ತರ ಎಲ್ಲ ಮಾಡ್ಬೋದಲ್ಲ. ಓಕೆ,
ಈಗ ಸರ್ವ್ ಮಾಡೋ ಟೈಮ್ ಅಲ್ಲ. ರುಚಿಯಾದ ಗೊತ್ತಿಲ್ಲ ತಿನ್ನು ಹೇಳಬೇಕು ರುಚಿ ಉಂಟು ಅಂತೇಳಿ ಬಿಸಿಯಾದ ಪೂಂಬೆಯ ಚಟ್ಟಂಬಡೆ ರೆಡಿ ಅಲ್ಲ. ಸಂಜೆ ಹೊತ್ತಲ್ಲಿ ಮಳೆಗೆಲ್ಲ ಕೂತ್ಕೊಂಡು ಗಮ್ಮ ತಿನ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋದಾಗಿದೆ. ಓಕೆ ಮ್ಯಾಮ್, ಸಕ್ಕತ್ತಾಗಿರುವಂತಹ ಪೂಂಬೆ ಚಟ್ಟಂಬಡೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬಾಳೆ ಹೂವಿನ ಚಟ್ಟಂಬಡೆ ತಯಾರಿಸುವ ವಿಧಾನ. ಮೊದಲು ಬಾಳೆ ಹೂವನ್ನು ಸಣ್ಣಗೆ ಹೆಚ್ಚಿ ಮಜ್ಜಿಗೆಯಲ್ಲಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಟ್ಟು ನಂತರ ಹಿಂಡಿ ತೆಗೆಯಿರಿ. ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, 2 ರಿಂದ 3 ಚಮಚದಷ್ಟು ಕಡಲೆ ಹಿಟ್ಟು, ಕರಿಬೇವು, 3 ಚಮಚ ಅಕ್ಕಿ ಹಿಟ್ಟು, ಮೆಣಸಿನ ಪುಡಿ, ಅರಿಶಿನ ಪುಡಿ, ನಿಂಬೆ ರಸ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಚಿಕ್ಕ ವಡೆ ತಟ್ಟಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬಾಳೆ ಹೂವಿನ ಚಟ್ಟಂಬಡೆ ರೆಡಿ. ಓಕೆ, ಪೂಂಬೆ ಚಟ್ಟಂಬಡೆ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂದಾಲ್, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್ ಮ್ಯಾಮ್, ಇವಾಗ ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀನಿ? ಪಪ್ಪಾಯಲ್ಲಿ ಏನೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ರಾ ಪಪ್ಪಾಯದಿಂದ ಒಂದು ಇದು ಹಲ್ವಾ ಮಾಡ್ತಾ ಇದ್ದೇವೆ. ಹಲ್ವಾ, ಓಕೆ. ಪಪ್ಪಾಯ ಹಲ್ವಾ ಅಂತೂ ಗಮ್ಮತ್ ಇರ್ಬೋದು. ನಾವು ಕ್ಯಾರೆಟ್ ಹಲ್ವಾ ಎಲ್ಲ ತಿಂದಿದ್ದೀವಿ. ಕ್ಯಾರೆಟ್ ಹಲ್ವಾ ಇದು ಬೇರೆ ಇದು ಉಂಟಲ್ಲ, ಆಶ್ ಗಾರ್ಡಿನಿಂದ ಮಾಡ್ತೇವೆ ನೋಡಿ, ಹಾಗೆ ಆಗ್ತದೆ ಇದು. ಮತ್ತೆ ಸ್ಪೆಷಲಿ ತಿನ್ನುವಾಗ ಮಾತ್ರ ಸ್ವಲ್ಪ ಪಪ್ಪಾಯದ್ದು ಇದು ಬರ್ತದೆ ಫ್ಲೇವರ್. ಇದು ಕಾಯಿ ಪಪ್ಪಾಯ ಹಣ್ಣಲ್ಲ. ಏನು ಬೇಕು? ಒಂದು ಬಾಣಲೆ ಕೊಡಿ. ಪಪ್ಪಾಯಿಗೆ ಫಸ್ಟಿಗೆ ಬಾಣಲೆ ಬೇಕಲ್ಲ. ಪಪ್ಪಾಯ ಅಲ್ಲ, ಪಪ್ಪಾಯಿಯ ಹಲ್ವಕ್ಕೆ ಆಯಿಲ್ ಹಾಕ್ಬೇಕಾ? ಆಯಿಲ್ ಬೇಡ, ನಾನು ತುಪ್ಪ ಹಾಕ್ತಿದ್ದೇನೆ. ಅದು ಗೇರು ಬೀಜ ದ್ರಾಕ್ಷಿಯನ್ನು ಹುರಿತಿದ್ದೇನೆ. ಓಕೆ, ತುಪ್ಪದಲ್ಲಿ ಹುರಿತಿದ್ದೀರಲ್ಲ. ಇದಕ್ಕಾಗಿದ್ರೆ ಜಾಸ್ತಿ ಕೆಲಸವಿಲ್ಲ, ಬೆಲ್ಲ ಮತ್ತು ಪಪ್ಪಾಯ ಇದ್ರೆ ಸಾಕು. ಅಷ್ಟೇ ಅಷ್ಟೇ. ಮತ್ತೆ ಏಲಕ್ಕಿ ಹಾಕಿದ್ರೆ ಆಯ್ತು. ಸ್ವಲ್ಪ ಗೇರು ಬೀಜ ಅದೆಲ್ಲ ಆಪ್ಷನಲ್. ಗೋಡಂಬಿ, ಗೋಡಂಬಿ, ಒಂದು 2 ಬಾದಾಮ್ ಹಾಕಿದ್ದೇನೆ, ಸ್ವಲ್ಪ ದ್ರಾಕ್ಷಿ ಹಾಕಿದೆ. ತುಂಬಾ ದ್ರಾಕ್ಷಿ ಸಹ ಹಾಕ್ಬೋದು. ಇದನ್ನೆಲ್ಲ ನಮಗೆ ಕೂಡ ಅಡಿಗೆ ಮಾಡ್ಬೋದಲ್ಲ? ಮಾಡ್ಬೋದಪ್ಪ ನೀವು. ಪಪ್ಪಾಯಿ ಮತ್ತು ಬೆಲ್ಲ ಇದ್ರೆ ಆಯ್ತಲ್ಲ. ನೀವು ಗಂಡಸರು ಯಾವ ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾವೇ ನಳ ಮಹಾರಾಜರು, ಮತ್ತೆ ಪುರಾಣದಲ್ಲೇ ಇದೆ. ಮತ್ತೆ ನೀವು ನಾವು ಮಾಡ್ಬೋದು ಹೇಳಲಿಕ್ಕಿಲ್ಲ. ಹೌದು, ಒಮ್ಮೆ ಕಲ್ತ್ರೆ ಮತ್ತೆ ಅದು ಅಡಿಗೆ ಅಂದ್ರೆ ಏನಂತ ಹೇಳಿ ಅಷ್ಟು ದೊಡ್ಡ ವಿಷಯವೆಲ್ಲ ಅಂತ ಆಗ್ತದೆ ಅಲ್ಲ. ಇದನ್ನೀಗ ತೆಗೆದಿಟ್ಕೊಳ್ಳೋಣ. ಇದೇ ಇದರಲ್ಲಿ ನಾವು ಮಾಡುವ. ಇದಕ್ಕೆ ಹೆಚ್ಚು ಪಾತ್ರೆಯನ್ನು ಸಹ ಬೇಡ. ಇದೆ ತುಪ್ಪದ ಫ್ಲೇವರ್ ಸಹ ಬರ್ತದೆ. ಇದಂತೂ ಒಂದು 5-10 ನಿಮಿಷದಲ್ಲಿ ಆಗ್ತದೆ. ಇದೀಗ ನಾನೀಗ ಈ ರಾ ಪಪ್ಪಾಯವನ್ನು ತುರ್ದಿಟ್ಟುಕೊಂಡಿದ್ದೇನೆ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಒಂದು ಪಪ್ಪಾಯ ತಗೊಂಡಿದ್ದೀರಾ? ಎಷ್ಟು? ಇದು ಅರ್ಧ ಪಪ್ಪಾಯ ಉಂಟು. ಸಾಧಾರಣ ದೊಡ್ಡ ಪಪ್ಪಾಯ ಅಲ್ಲ, ಅರ್ಧ ಉಂಟು. ಇದು ಪಪ್ಪಾಯ ಸಿಪ್ಪೆ ಹಾಕ್ಲಿಕ್ಕಿಲ್ಲಲ್ಲ? ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದದನ್ನು ತೊಳೆದುಕೊಂಡು ಸ್ವಲ್ಪ ಒರೆಸಿಕೊಂಡು ಈಗ ಇದರಲ್ಲಿರುವ ನೀರಿನ ಅಂಶ ಸುರಿಗೆ ಹೋಗಬೇಕು. ಇನ್ನೊಂದು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದಷ್ಟು ಒಳ್ಳೇದಲ್ಲ, ಹಲವಕ್ಕೆ ತುಪ್ಪ ಬಿದ್ದಷ್ಟು ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ರಾ ಪಪ್ಪಾಯ ಸ್ವಲ್ಪ ಹೀಟ್ ಅಂಶ ಜಾಸ್ತಿ ಅಲ್ಲ, ಹಾಗೆ ಅದಕ್ಕೆ ಸ್ವಲ್ಪ ಅದನ್ನು ತುಪ್ಪದಲ್ಲೇ ಮಾಡಿದರೆ ಒಳ್ಳೆಯದು. ಈ ಹಣ್ಣುಗಳ ಗುಣಗಳು ನೋಡಿ, ಅಂದ್ರೆ ಕಾಯಿರುವಾಗ ಅದು ಹೀಟ್ ಆಗಿರ್ತದೆ, ಹಣ್ಣಾದ ಕೂಡಲೇ ಅದು ತಂಪು ಅಲ್ಲ. ಹೌದು, ಪಪ್ಪಾಯ ತಂಪಲ್ಲ ಹಣ್ಣಾದ್ರೆ. ಕಾಯಿ ಪಪ್ಪಾಯವನ್ನು ನೋಡಿ ಬಸಳೆಗೆಲ್ಲ ಹಾಕಿ ಮಾಡ್ತಾರೆ. ಯಾಕೆಂದ್ರೆ ಬಸಳೆ ತುಂಬಾ ಶೀತ ಯುಕ್ತ ವಸ್ತು. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅದಕ್ಕೆ ಕಾಯಿ ಪಪ್ಪಾಯ ಹಾಕ್ತಾರೆ, ಅಥವಾ ಹುರುಳಿ ಹಾಕುದು ನೋಡಿ. ಯಾಕೆಂದ್ರೆ ಹೀಟ್ ಅದಕ್ಕೆಲ್ಲ. ಇದರದ್ದು ಸ್ವಲ್ಪ ರಾ ಸ್ಮೆಲ್ ಹೋಗ್ಬೇಕು, ಅಷ್ಟು ತನಕ ಇದನ್ನು ಫ್ರೈ ಮಾಡೋದು. ನೀರಿನಂಶ ಕೂಡ ಸ್ವಲ್ಪ
ಈಗ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೇನೆ ನಾನು. ಓಕೆ, ಇಡೀ ಬೆಲ್ಲ ಹಾಕ್ತಿದ್ದೀರಾ? ಇಲ್ಲ, ಸ್ವಲ್ಪ ಪೌಡರ್ ಮಾಡಿದ ಬೆಲ್ಲವನ್ನು ಮೊದಲು ಹಾಕ್ಕೊಳ್ತೇನೆ. ಬೆಲ್ಲದ ನೀರು ಕೂಡ ಹಾಕ್ಕೊಳ್ಬೋದಲ್ಲ? ಬೆಲ್ಲದ ನೀರು ಹಾಕ್ಕೊಳ್ಬೋದು. ಬೆಲ್ಲವನ್ನು ಸ್ವಲ್ಪ ಕೆರೆಸಿ ಹಾಕಿದ್ರೆ ಆಯ್ತು. ಮತ್ತೆ ನಮಗೆ ಎಷ್ಟು ಸ್ವೀಟ್ ಬೇಕು ಅದರ ಪ್ರಕಾರ. ಈಗ ನಾನು ಇದು ಅಷ್ಟು ಗಟ್ಟಿ ಬೆಲ್ಲ ಹಾಕಿದ್ರೆ ನೀರು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಲಿಕ್ಕುಂಟು. ಸ್ವಲ್ಪ ನೀರು ಹಾಕಿ ನಾವು ಮುಚ್ಚಳ ಮುಚ್ಚಲಿಕ್ಕುಂಟು ಸ್ವಲ್ಪ. ಓಕೆ, ಅಂದ್ರೆ ಬೆಲ್ಲ ಸ್ವಲ್ಪ ಪಾಕ ಬರಲಿ ಅಂತ. ಚೂರು ಅಲ್ಲಿಗೆ ಪಾಕ ಬರಲಿ ಹೇಳಿ. ಸಾಕು, ಅದು ಬೇಯ್ತದೆ ಸರ್, ಪಾಕ ಸಾಕು. ಹೌದು, ಸಣ್ಣ ಉರಿಯಲ್ಲಿ ಬೇಯಿಸುವ. ಈಗ ಮುಚ್ಚಳ ಬೇಕಲ್ಲ? ಹೌದು. ಈಗ ಒಂದು 5 ನಿಮಿಷ ಬೇಯಬೇಕು. 5 ನಿಮಿಷ ಬೇಯಬೇಕಲ್ಲ? ನೀವು ಭಜನೆ ಟೀಮ್ ಜೊತೆ ಎಲ್ಲ ಹೋಗ್ತೇನೆ ಅಂತ ಹೇಳಿದ್ರು. ಹೋಗ್ತೇನೆ ನಾನು, ಬಟ್ ನಾನು ಆಗಿ ಇಂಡಿಪೆಂಡೆಂಟ್ ಆಗಿ ನಾನಾಗಿ ಹೇಳುದಿಲ್ಲ. ನಾನು ಕೋರಸ್ ಅವರೊಟ್ಟಿಗೆ ತಾಳ ಮತ್ತೆ ಅವರೊಟ್ಟಿಗೆ ಹೇಳ್ತೇನೆ. ನನಗೆ ಹೀಗೆ ಹೇಳುವವರು ಹೇಳ್ತಾರೆ ನಿಮ್ಮ ಸ್ವರ ಒಳ್ಳೆದು, ಬಟ್ ನಾನಾಗಿ ಹೇಳಿಕೆ ಹೋಗುದಿಲ್ಲ. ಯಾರೇ ಆಗ್ಲಿ ಭಜನೆಗೆ ಹೋಗಿ ಕೂತಾಗ ಅದು ಚೆನ್ನಾಗಿ ಬರ್ತದೆ. ಅದು ಡೆಫಿನೆಟ್ ಆಗಿ ಬರ್ತದೆ. ನಾನು ನೋಡಿದ್ದೇನೆ. ಈಗ ನಾವೆಲ್ಲ ಮೊನ್ನೆಗೆ ದಸರಾ ಮೊನ್ನೆ ಎಲ್ಲ ಕಡೆಯಲ್ಲಿ ಹೇಳಿದ್ದೇವೆ, ಅದು ಅಷ್ಟು ಚೆನ್ನಾಗಿ ಬರ್ತದೆ. ಅದೆಲ್ಲ ದೇವಿಯ ಕೃಪೆಯ ಏನೋ ಗೊತ್ತಿಲ್ಲ. ಈಗ ಭಜನೆ ಹೇಳೋರೆಲ್ಲ ಮ್ಯೂಸಿಕ್ ಕ್ಲಾಸಿಗೆ ಹೋಗಿ ಏನ್ ಮಾಡುದು ಅಂತಲ್ಲ, ಇಲ್ಲ, ಅದು ಆಟೋಮೆಟಿಕ್ ಚೆನ್ನಾಗಿರುತ್ತೆ. ಮತ್ತೆ ಹೇಳಿ 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 ಅದು ಬರುದಲ್ಲ. ಹಾಗೆ ನೋಡುವ ಹೇಗೆ ಆಯ್ತು ಅಂತ. ಬೆಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಲ್ಲ? ಬೆಲ್ಲದ ಕಲರ್ ಕೂಡ ಚೆನ್ನಾಗಿ ಸ್ವಲ್ಪ ಕೆಂಪಾಗಿ ಉಂಟು. ಈಗ ಒಂಚೂರು ತುಪ್ಪ ಹಾಕ್ತೇನೆ ಇದಕ್ಕೆ. ಓಕೆ, ಇದಕ್ಕೆ ನೀವು ಉಪ್ಪು ಒಂದು ಚಿಟಿಕೆ ಕೂಡ ಹಾಕಿಲ್ಲಲ್ಲ? ಇಲ್ಲ, ಈಗ ಒಂದು ಚಿಟಿಕೆ ಹಾಕ್ತೇನೆ ಉಪ್ಪು. ಓಕೆ ಓಕೆ. ಬೆಲ್ಲದಲ್ಲಿಯೇ ಸ್ವಲ್ಪ ಉಪ್ಪು ಇರ್ತದೆ ಯಾವಾಗಲೂ. ಸ್ವೀಟಿಗೆ ಆದ್ರೆ ಸಂತೆ ನಾನೊಂದು ಇದರಲ್ಲಿ ನೋಡುವಾಗ ಕೇಳಿದರೆ ಯಾವುದೇ ಒಂದು ಸ್ವೀಟ್ ಮಾಡುವಾಗ ಅಂದ್ರೆ ಒಂದು ಪಿಂಚ್ ಉಪ್ಪು ಹಾಕ್ಬೇಕಂತೆ. ಹೌದು, ಬೆಲ್ಲ ಕೂಡ ಹಾಗೆ ಚೆನ್ನಾಗಿ ನೀರು ಹಾಕ್ತಾ ಬರ್ತಾ ಉಂಟು. ಈಗ ನಾವು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಳೋಣ. ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲ? ಹೌದು, ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಈಗ ಕರೆಕ್ಟ್ ಆಗಿ ಬರ್ತಾ ಉಂಟಲ್ಲ? ನೋಡಿ, ಇದು ನೋಡಿ, ನಿಮ್ಗೆ ಇದನ್ನ ನೋಡುವಾಗ ಯಾವ್ದು ನೆನಪಾಗ್ತದೆ? ಆಶ್ ಗಾಡಿದ್ದು. ಅದನ್ನ ನೋಡುವಾಗ ಹೇಗೆ ಅಂದ್ರೆ ಈಗ ನಾರ್ಮಲ್ ಆಗಿ ಹಲ್ವಾ, ಬೂದುಗುಂಬಳದ ಹಲ್ವಾದ ಹಾಗೆ ಗೊತ್ತಾಗುದಿಲ್ವಾ ನಿಮ್ಗೆ? ಆಗುದಿಲ್ವಾ? ನಾನು ಹೇಳಿದೆಲ್ಲ ಮೊದಲೇ, ಬೂದುಗುಂಬಳ ಹಲ್ವಾ ಹೀಗೆ ಬರುತ್ತೆ. ಹೌದು, ಕಾಶಿ ಹಲ್ವಾ ಹೇಳ್ತೇವಲ್ಲ ನಾವು. ಈ ತರ ಹಲ್ವಾ ಮಾಡಿ ಕೊಟ್ರೆ ಯಾವ್ದರಿಂದ ಹಲ್ವಾ ಮಾಡಿದ್ದು ಅಂತ ಕೇಳಿಯಾರಲ್ಲ? ಹೌದು, ಹೀಗೆ ಮಾಡಿ ಯಾರ ಹತ್ರ ಕಾಂಪಿಟಿಷನ್ ಇಡ್ಬೇಕು, ಯಾವ್ದರಿಂದ ಮಾಡಿದ ಹಲ್ವಾ ಅಂತ. ತಿಂದಾಗ ಗೊತ್ತಾಗ್ತದೆ. ತುಂಬಾ ಕ್ವಾಂಟಿಟಿಯಲ್ಲಿ ಮಾಡುವಾಗ ಸ್ವಲ್ಪ ಜಾಸ್ತಿ ಬರುತ್ತೆ. ಸ್ವಲ್ಪ ಈಗ ನಾನೀಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮೊದಲೇ ಗೋಡಂಬಿ, ದ್ರಾಕ್ಷಿ, ಅದು ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಬೋದು. ಸೊ ಸಾಕು, ಇದು ಇನ್ನು ಅದಷ್ಟಕ್ಕೆ ಅದು ಗಟ್ಟಿ ಆಗ್ತದೆ. ಸೊ ಇದನ್ನೊಂದು ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು ನೋಡಿ. ಇನ್ನು ನಮಗೆ ಸರ್ವ್ ಮಾಡಿ. ಹೌದು, ಖಾಲಿ ಒಂದು ಬೌಲ್ನಿಂದ ಒಂದು ಬೌಲ್ನಷ್ಟೇ ಬಂತು. ಹೌದು, ಇದು ಸ್ವೀಟ್ ಕೂಡ ಅಷ್ಟೇ ಇರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟರಲ್ಲಿ ನಾವೊಂದು 4 ಜನಕ್ಕೆ ತಿನ್ಬಹುದು. 5 ಮಂದಿಗೆ ನಾವು ತಿನ್ನುವಾಗ ಸ್ವಲ್ಪ ಸ್ವೀಟ್ಸ್ ಸ್ವಲ್ಪ ತಿನ್ನೋದು. ಅಂದ್ರೆ ಈಗ ಹಲ್ವಾ ಎಲ್ಲ ತಗೊಳ್ಳೋದು ಅಷ್ಟೇ ಇಷ್ಟು, ಆದ್ರೆ ಅದು ಇನ್ನೂ ಬೇಕು ಅಂತ ಆಗ್ತದೆ, ಆದ್ರೆ ಜಾಸ್ತಿ ತಿನ್ಲಿಕ್ಕೆ ಕೂಡ ಆಗಲ್ಲ. ಸೈಡ್ ತುಪ್ಪ ಬಿಡ್ತಾ ಬರುವಾಗ ನಾವು ಸರ್ವ್ ಮಾಡ್ಕೊಳ್ಳೋದಲ್ಲ. ಗಮ್ಮತ್ ಕಾಣ್ತಾ ಉಂಟು, ಅದಕ್ಕೆ ಗೋಡಂಬಿ ಎಲ್ಲ ಬಿದ್ದು. ಪಪ್ಪಾಯ ಹಲ್ವಾ ರೆಡಿ ಆಗಿದೆ. ತಿಂದು ಹೇಗುಂಟು ಅಂತ ಹೇಳ್ಬೇಕು. ಇದನ್ನು ನೀವು ಮಾಡುವಾಗಲೇ ಗೊತ್ತಾಯ್ತು ಇದಂತೂ ಸಾಕಾಗಿರೋದು ಅಂತ. ನಾರ್ಮಲ್ ಆಗಿ ಒಂದು ಖಾರದ ಊಟ ಎಲ್ಲ ಆದ ನಂತರ ಈ ತರದ ಒಂದು ಸ್ವೀಟ್ ಹಲ್ವಾ ಸಿಕ್ಕಿದ್ರೆ ಗಮ್ಮತ್ ಖಾಲಿ ಮಾಡ್ಬೋದಲ್ಲ? ಓಕೆ, ಟೇಸ್ಟ್ ನೋಡುವಲ್ಲ ಹಾಗಾದ್ರೆ. ಓಕೆ, ಧನ್ಯವಾದ ಮ್ಯಾಮ್. ಸಾಕಾಗಿರುವಂತಹ ಪಪ್ಪಾಯಿ ಕಾಯಿಯ ಹಲ್ವಾ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕಾಯಿ ಪಪ್ಪಾಯ ಹಲ್ವಾ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪವನ್ನ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನ ಹುರಿದಿಟ್ಟುಕೊಳ್ಳಿ. ನಂತರ ಪಪ್ಪಾಯ ತುರಿಯನ್ನು ತುಪ್ಪದಲ್ಲಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಆನಂತರ ಬೆಲ್ಲ ಹಾಗೂ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಬೆಲ್ಲ ಕರಗಿದ ನಂತರ ಸ್ವಲ್ಪ ತುಪ್ಪ ಹಾಗೂ ಚಿಟಿಕೆ ಉಪ್ಪು, ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ
ಸವಿ ಸವಿಯಾದ ಕಾಯಿ ಪಪ್ಪಾಯ ಹಲ್ವಾ ತಯಾರು. ಎಸ್ ಮ್ಯಾಮ್, 2 ಅಡಿಗೆ ಕೂಡ ರೆಡಿ ಆಗಿದೆ. ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಇಲ್ಲಲ್ಲ, ಟೇಸ್ಟ್ ನೋಡೋದಲ್ಲ. ಯಾವ್ದು ಫಸ್ಟ್ ಟೇಸ್ಟ್ ನೋಡು? ಸುರಿಗೆ ಹೇಗೆ ಸರ್, ಸ್ವೀಟ್ಸ್ ಸಹ ತಿನ್ಬೋದು. ನಾವು ಫಸ್ಟಿಗೆ ಚಟ್ಟಮಟೆ ನೋಡೋದಾದ್ರೆ ಇದು ಪುಂಬೆ ಚಟ್ಟಮಟೆ ಅಲ್ಲ, ತಗೊಳ್ಳಿ ನೀವು ಕೂಡ. ಇದಕ್ಕೆ ಚಟ್ನಿ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದಾ? ಇಲ್ಲ ಚಟ್ನಿಯಲ್ಲಿ ಸಹ ತಿನ್ಬೋದು. ಹಾಗೆ ಮಾಡಿ. ಈಗ ತರಲಿಲ್ಲ ನಾನು, ಇಲ್ಲ ಹೀಗೆ ತಿಂದ್ರೆ ಚೆನ್ನಾಗಿರುತ್ತೆ. ಖಾರ ಎಲ್ಲ ಇದರಲ್ಲೇ ಇರುತ್ತೆ. ಹೌದು. ಸ್ವಲ್ಪ ಸ್ಮೂತ್ ಆಗಿ ಚೆನ್ನಾಗಿರೋದಲ್ಲ, ಗೊತ್ತೇ ಆಗಲ್ಲ ಪುಂಬೆ ಅಂತ ಗೊತ್ತೇ ಆಗಲ್ಲ. ಮಕ್ಕಳಿಗೆಲ್ಲ ತಿನ್ನಿಸ್ಬೋದು. ಯಾಕೆ ಹೇಳಿದ್ರೆ ಮಕ್ಕಳಿಗೆ ಪುಂಬೆ ಎಲ್ಲ ತಿನ್ನೋದು ಕಡಿಮೆ ಇಲ್ಲ, ಅವರಿಗೆ ಪಲ್ಯ ಮಾಡಿದ್ರೆ ತಿನ್ನೋದೇ ಇಲ್ಲ, ಯಾರು ತಿನ್ನುದಿಲ್ಲ. ಹೌದು, ಹೀಗೆ ಮಾಡಿದ್ರೆ ಸ್ವಲ್ಪ ಗಮ್ಮತ್ ಇರುತ್ತೆ. ಅಂದ್ರೆ ಈಗ ಟೀ ಜೊತೆಗೆಲ್ಲ ಇದು ಪಕ್ಕ ಮ್ಯಾಚಿಂಗ್. ಊಟದ ಜೊತೆಗೂ ತಿನ್ಬೋದು, ಅದೇ ಟೀ ಜೊತೆಗೆ ಹೇಳಿ ಮಾಡ್ತಿದ್ದು. ಓಕೆ, ಹಾಗಾದ್ರೆ ಈಗ ಹಲ್ವಾ ನೋಡುವಲ್ಲ. ಇದಕ್ಕೆ ಒಂಚೂರು ಗೋಡಂಬೆಲ್ಲ ಹೀಗೆ ಮಿಕ್ಸ್ ಮಾಡಿ, ನಾವೆಲ್ಲ ಹೀಗೆ ಪಾಯಸ ಎಲ್ಲ ಇದ್ದರೆ ಉಂಟಲ್ಲ, ಗೋಡಂಬೆನೆಲ್ಲ ಫಸ್ಟ್ ತಿನ್ನು. ನೀವೆಂದ ನಾವು ಹಾಗೆ ಹೆಕ್ಕಿ ತಿನ್ನು. ಹೌದು. ಓಕೆ, ತಗೊಳ್ಳಿ ನೀವು ಕೂಡ. ಜಾಸ್ತಿ ಸ್ವೀಟ್ ಆಗಿದೆ? ಚೂರು ಬಿಸಿ ಉಂಟು. ಇಲ್ಲ ಇದನ್ನು ನಾನು ಮಾತ್ರ ಇದನ್ನು ಇಲ್ಲೇ ಇವಾಗಲೇ ಖಾಲಿ ಮಾಡ್ತಿದ್ದೆ, ಆದರೆ ಅಷ್ಟು ಚೆನ್ನಾಗಿ ಉಂಟು. ಈಗ ನಾರ್ಮಲ್ ಆಗಿ ನಾವು ಈಗ ಪಾಯಸ ಜೊತೆ ಎಲ್ಲ ಕಡೆ ಹಲ್ವಾ ತಿಂತೇವೆ, ಆದರೆ ಈ ಥರ ಪಪ್ಪಾಯಿ ಹಲ್ವಾ ಮಾಡಿ ತಿಂದರೆ ಉಂಟಲ್ಲ, ಅದರ ಟೇಸ್ಟ್ ಚೆನ್ನಾಗಿದೆ. ತಗೊಳ್ಳಿ, ನೀವು ಟೇಸ್ಟ್ ಮಾಡಿ. ಚೆನ್ನಾಗಿ ಬಂದಿದೆಯಲ್ಲ, ಅದಕ್ಕೆ ಗೋಡಂಬೆಲ್ಲ ಬಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ ಮ್ಯಾಮ್, 2 ಅಡಿಗೆ ಮಾಡಿ ನಮಗಂತೂ ತುಂಬ ಖುಷಿ ಆಯಿತು. 2 ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು? ನಾನು ಯಾವತ್ತೂ ಹೇಳ್ತೇನೆ, ನಿಮ್ಮ ಅಡಿಗೆ ಮನೆ ನಮ್ಮ ಅಡಿಗೆ ಮನೆ ಅಂತ. ಆದ್ರೆ ನನಗೆ ಇಲ್ಲಿ ನಿಮ್ಮಲ್ಲಿ ಅಡಿಗೆ ಮಾಡುವಾಗ ನನಗೆ ನನ್ನ ಅಡಿಗೆ ಮನೆಯಲ್ಲಿ ಮಾಡಿದ ಹಾಗೆ ಯಾವತ್ತಾಗುದು ಏನಂತ ಗೊತ್ತಿಲ್ಲ. ಅದು ಅದೇ ನಮಗೂ ಕೂಡ ಹಾಗೆ. ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಧನ್ಯಲತಾ ಮ್ಯಾಮ್ ಬಂದರೆ ಅದೊಂದು ಸ್ಪೆಷಲ್ ವೈಬ್ ಬೇರೆ ಇರುತ್ತೆ. ಅಂದರೆ ನೀವೆಲ್ಲ ಚೆನ್ನಾಗಿ ನಗಾಡ್ಕೊಂಡು ಮಾತಾಡುವಾಗ ಅದು ಮನೆಯಲ್ಲಿ ಮಾಡಿದ ರೀತಿ ಅಡುಗೆ ಬರುತ್ತಲ್ಲ, ಅದು ಟೇಸ್ಟ್ ಕೂಡ ಹಾಗೆ ಒಳ್ಳೆ ರೀತಿ ಬರುತ್ತೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಧನ್ಯಲತಾ ಮ್ಯಾಮ್ ಸಾಕತ್ತಾಗಿರುವಂತಹ ಪುಂಬೆಯ ಚಟ್ಟಂಬಟೆ ಮತ್ತು ಇನ್ನೊಂದು ಪಪ್ಪಾಯಿ ಹಲ್ವಾ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವಂತೂ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾನ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.